ಬೈಂದೂರು ತಾಲೂಕಿನ ನಾಗುಂದ ಅರೆಹೊಳೆಯಲ್ಲಿ ಎ ನಾಗೇಶ್ ಶಾನ್ಭೋಗ್ ಅವರ ಮಾಲೀಕತ್ವದ ಶ್ರೀ ದುರ್ಗಾ ರೈಸ್ ಇಂಡಸ್ಟ್ರೀಸ್ ಮಾರುಕಟ್ಟೆಗೆ ಪರಿಚಯಿಸುತ್ತಿರುವ 5 ಬಗೆಯ ಸಸ್ಯಾಹಾರ ಅಡುಗೆ ಹಾಗೂ 4 ಮಾಂಸಾಹಾರಿ ಅಡುಗೆಗೆ ಸಂಬಂಧಿಸಿದ ಮಾಣಿ ಮಸಾಲಾ ಇದರ ಉತ್ಪಾದನಾ ಘಟಕ ಮತ್ತು ಉತ್ಪನ್ನಗಳ ಬಿಡುಗಡೆ ಸಮಾರಂಭವು ಶ್ರೀ ಕ್ಷೇತ್ರ ಅರೆಹೊಳೆಯ ದೇವಸ್ಥಾನದ ಸಭಾಗೃಹದಲ್ಲಿ ನಡೆಯಿತು. ಮಾಣಿ ಮಸಾಲದ ಉತ್ಪಾದನಾ ಘಟಕ ಉದ್ಘಾಟಿಸಿ ಮಾತನಾಡಿದ ನಿವೃತ್ತ ಉಪನ್ಯಾಸಕ ಎಸ್ ಜನಾರ್ದನ ಮರವಂತೆ ಅವರು, ಯಾವುದೇ ಉದ್ಯಮ ಯಶಸ್ವಿಯಾಗಿ ಬೆಳೆಯಲು ಅದನ್ನು ಆರಂಭಿಸುವವರಲ್ಲಿ ಆತ್ಮವಿಶ್ವಾಸ ಹಾಗೂ ಕ್ರಿಯಾಶೀಲತೆ ಅಗತ್ಯ. ವ್ಯವಹಾರದಲ್ಲಿ ಎದುರಾಗುವ ಭಯಗಳನ್ನು ಸಮರ್ಥವಾಗಿ ಎದುರಿಸುವ ಮೂಲಕ ಪರಿಪೂರ್ಣ ಉದ್ಯಮವನ್ನು ಕಟ್ಟುವ ವ್ಯಕ್ತಿತ್ವ ನಾಗೇಶ್ ಶಾನ್ಭೋಗ್ ಅವರದು ಎಂದು ಹೇಳಿದರು. ಮನೋವೃತ್ತಿಯಿಂದ ಏನನ್ನಾದರೂ ಮಾಡಬೇಕಂತ ಬಯಸುವ ಒಂದು ಪ್ರವೃತ್ತಿಯನ್ನು ಹೊಂದಿದಂಥ ನಾಗೇಶ್ ಶಾನ್ಭೋಗ್ ಅವರು ಇವತ್ತು ಒಂದು ಹೊಸ ಉದ್ಯಮಕ್ಕೆ ಕೈ ಹಾಕಿದ್ದಾರೆ. ಸ್ವಲ್ಪ ಆಧುನೀಕರಣಗೊಳಿಸಿಕೊಂಡು ಅದನ್ನು ಯಂತ್ರದ ಮುಖೇನ ತುಂಬ ಸುರಕ್ಷಿತವಾಗಿ ಕೈ ಮುಗಿದೆ. ಅದೇ ನನ್ನಷ್ಟಕ್ಕೆ ಬಂದು ಬ್ಯಾಗ್ ಆಗಿ ಸೀಲ್ ಆಗಿ ಎಲ್ಲ ಆಗುವ ರೀತಿಯ ಉತ್ಪನ್ನಗಳನ್ನು ಅವರು ತಯಾರಿಸ್ತಾ ಇದ್ದಾರೆ. ಸದ್ಯ 9 ಉತ್ಪನ್ನಗಳ ಹೆಸರಿದೆ. ಒಂದು ಬಹಳ ಮುಖ್ಯ ಗಮನಿಸಬೇಕಾದ ಅಂಶ ಅಂತಂದರೆ ಅವರು ಕೇವಲ ನಾವು ಹುಳಿಸಾರ ಅನ್ನೋದು ಮಾತ್ರ ಇದು ಮಾಡ್ತಾರೆ. ಮಾಂಸಾಹಾರಿಗಳಿಗೆ ಕೂಡ ಅವರ ಕೊಡುಗೆ ಉಂಟು. ಕೆಲವು ಮಿಶ್ರಣಗಳನ್ನು ಅವರು ತಯಾರು ಮಾಡಿದ್ದಾರೆ. ಇವತ್ತು ಅದನ್ನು ನಮ್ಮ ಹಿರಿಯರಾದಂತಹ ತಮ್ಮ ಬದುಕನ್ನು ರಾಜಕಾರಣದಲ್ಲಿ ಇಟ್ಟುಕೊಂಡು ಇಲ್ಲದಿದ್ದವರ ಹಾಗೆ ಸಮಾಜ ಸೇವೆಯನ್ನು ನಿರಂತರವಾಗಿ ಬದುಕಿನ ಉದ್ದಕ್ಕೂ ಮಾಡ್ತಾರೆ. ನಂತರ ಅವರು ದೇವಸ್ಥಾನಕ್ಕೂ ಹತ್ತಿರದವರು, ಕಲ್ಲೂರು, ಮೂಕಾಂಬಿಕೆ, ಹೊಸೂರಿನ ಮಹಾಲಿಂಗೇಶ್ವರ. ಹಾಗಾಗಿ ದೇವಾಂಶ ಸಂಭೂತರು ಅಂತ ಹೇಳೋದು ತಪ್ಪಲ್ಲ. ಆ ರೀತಿಯ ಖ್ಯಾತಿಯನ್ನು ಕೂಡ ಅವರು ಪಡೆದಿದ್ದಾರೆ. ಅಧ್ಯಕ್ಷತೆ ವಹಿಸಿದ್ದ ಬಸರೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಧರ್ಮದರ್ಶಿ ಬಿ ಅಪ್ಪಣ್ಣ ಹೆಗ್ಡೆಯವರು ಮಾತನಾಡಿ, ಉತ್ಪಾದನೆ ಮಾಡುವ ವಸ್ತುಗಳನ್ನು ಮಾರುಕಟ್ಟೆಗೆ ಪರಿಚಯಿಸುವ ಕಲೆ ಕರಗತ ಮಾಡಿಕೊಂಡು ಯಶಸ್ವಿಯಾಗಿ ಮುನ್ನಡೆಯಬೇಕು ಎಂದು ಶುಭ ಹಾರೈಸಿದರು. ಮಾರುಕಟ್ಟೆಗೆ ಬಿಡುಗಡೆ ಮಾಡಿದರೆ ಅದರೊಂದಿಗೆ ಘಟಕವನ್ನು ವಿದ್ಯುಕ್ತವಾಗಿ ವಿವಿಧ ಅತಿಥಿಗಳ ಮೂಲಕ ಆರಂಭಿಸಲಾಗಿದೆ. ಘಟಕವನ್ನು ಸ್ಥಾಪಿಸುವುದು ಬಹಳ ಸುಲಭದ ಕೆಲಸ. ಅದೇನು ಒಂದು ನಿಷ್ಠೆಯಿಂದ ಕೆಲಸ ಮಾಡಿದರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ವ್ಯವಸ್ಥೆಯೊಂದಿಗೆ ಘಟಕ ಸ್ಥಾಪನೆಗೊಳ್ತಾರೆ. ಆಮೇಲೆ ಉತ್ಪಾದನೆಯನ್ನು ಮಾಡ್ತಾರೆ. ಉತ್ಪಾದನೆ ಮಾಡಿದ್ದನ್ನು ಮಾರುಕಟ್ಟೆ ಮಾಡುವುದು ಬಹಳಷ್ಟು ದೊಡ್ಡ ಕೆಲಸ. ಮಾರುಕಟ್ಟೆಯಲ್ಲಿ ವ್ಯವಸ್ಥೆ ಮಾಡಿಕೊಂಡ್ರೆ ಮಾತ್ರ ಆ ಒಂದು ಉದ್ದಿಮೆ ನಿರಂತರವಾಗಿ ನಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ಈ ಮಸಾಲ ಉದ್ದಿಮೆಯನ್ನು ನಮ್ಮ ಅವಿಭಜಿತ ಕುಂದಾಪುರ ತಾಲೂಕಿನಲ್ಲಿ ಅನೇಕರು ಮಾಡಿದ್ದಾರೆ. ಹೆಚ್ಚಿನವರು ಅದರಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಶಾನ್ಭೋಗ್ ಅವರು ಬಹುಶಃ ನಿಸ್ಪೃಹವಾದಂಥ ಬಹಳ ಶ್ರದ್ಧಾಪೂರ್ವಕವಾಗಿ ಆ ಕೆಲಸವನ್ನು ಮಾಡತಕ್ಕವರು. ನಾವುಂದ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜಾನಕಿ ಮೊಗಬೀರ ಕಚೇರಿಯನ್ನ ಉದ್ಘಾಟಿಸಿದ್ರು. ನಾವುಂದ ಪೋಸ್ಟ್ ಮಾಸ್ಟರ್ ಸುಮಾಕಿ ಅವರು ಘಟಕ ಯಂತ್ರ ಉದ್ಘಾಟಿಸಿದ್ರು. ಈ ಸಂದರ್ಭ ವರ್ತಕ ನಾವುಂದ ಚಂದ್ರಶೇಖರ್ ಜೋಯಿಷ ಹಾಗೂ ರಾಜ್ಯ ಪ್ರಶಸ್ತಿ ಪಡೆದ ಜನಾರ್ದನ ಮರವಂತೆ ಅವರನ್ನ ಸನ್ಮಾನಿಸಲಾಯಿತು. ಈ ವೇಳೆ ಅರೆಹೊಳೆ ಶ್ರೀ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮಹಾದೇವ ಮಂಚ, ಪ್ರಥಮ ದರ್ಜೆ ಇಲೆಕ್ಟ್ರಿಕಲ್ ಗುತ್ತಿಗೆದಾರ ನರಸಿಂಹ ದೇವಾಡಿಗ, ಪ್ರಥಮ ದರ್ಜೆ ಪಿಡಬ್ಲ್ಯೂಡಿ ಗುತ್ತಿಗೆದಾರ ಎನ್ ಮಂಜುನಾಥ್, ನಿವೃತ್ತ ಅಧ್ಯಾಪಕಿ ಶಾಂತಿಬಾಯಿ ಉಪಸ್ಥಿತರಿದ್ದರು. ಉದ್ಯಮಿ ನಾಗೇಶ್ ಶಾನ್ಭೋಗ್ ಸ್ವಾಗತಿಸಿದ್ರು. ಪೂಜಿತಾ, ಹರ್ಷಿತಾ ಪ್ರಾರ್ಥಿಸಿದ್ರು. ಶಶಿಧರ್ ಶೆಟ್ಟಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ರಾಜು ದೇವಾಡಿಗ ವಂದಿಸಿದ್ರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.